ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಕೆಪಿಸಿಸಿ ಘೋಷಣೆ ಮಲ್ತಿನ ಅಭ್ಯರ್ಥಿ ಜಿ ಕೃಷ್ಣಪ್ಪ ಅವರನ್ನು ಬದಲ್ ಮಲ್ಪೊಡು ಪಂದು ಒತ್ತಾಯ ಮಲ್ತದು ಸುಳ್ಯ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರು 15 ಬಸ್ಸೆಟ್ ಕುಡ್ಲಗ್ ಬತ್ತದು ಜಿಲ್ಲಾ ಕಾಂಗ್ರೆಸ್ ಕಚೇರಿದ ಎದುರು ಪೊರ್ಂಬಾಟ ಮಲ್ತೆರ್. ನಾಯಕರ್ನ ಅಭ್ಯರ್ಥಿ ನಮಕ್ ಬುರ್ಚಿ ಗೆಂದುನ ಅಭ್ಯರ್ಥಿಗೆ ಟಿಕೆಟ್ ಕೊರಡು ನಂದಕುಮಾರ್ ಅರೆಗೂ ಬಿ ಫಾರ್ಮ್ ಕೊರ್ಲೆ ಸುಳ್ಳೆಡು ಕಾಂಗ್ರೆಸ್ ಗೆಂದಾದು ಕೊರ್ಪ ಪಂದು ಕಾಂಗ್ರೆಸ್ ಕಾರ್ಯಕರ್ತರು ಪಲವಿನ ಪತ್ತೊಂದು ಕಾಂಗ್ರೆಸ್ ಕಚೇರಿದ ಎದುರು ಪೊರ್ಂಬಾಟ ಮಲ್ತೆರ್. ನಾಯಕರ ಅಭ್ಯರ್ಥಿ ನಮಗೆ ಬೇಡ, ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಬೆಲೆ ಕೊಡಿ, ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಬೆಲೆ ಕೊಡಿ, ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ನೀಡಿ, ನಾಯಕರ ಅಭ್ಯರ್ಥಿ ನಮಗೆ ಬೇಡ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಸ್ಥಾನವನ್ನು ಗಳಿಸಿಕೊಂಡ ನಂದಕುಮಾರ್ ಅವರು ಇಡೀ ಕ್ಷೇತ್ರದಲ್ಲಿ ಸಂಚರಿಸಿ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡು ಎಲ್ಲ ನೊಂದವರ ಕೆಲವರಿಗೆಲ್ಲ ಕಷ್ಟದಲ್ಲಿರುವವರಿಗೆ ಆರ್ಥಿಕ ನೆರವನ್ನು ನೀಡುತ್ತಾ ಮತ್ತೆ ಯುವಕರ ಜೊತೆ ಯುವಕರಂತೆ ಅವರ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ನೀಡುತ್ತಾ ಬಂದು ಇವತ್ತು ಸುಳ್ಯ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಬ್ಬ ಜನಾನುರಾಗಿಯಾಗಿ ಅವರು ಮುಂದೆ ಬಂದಿದ್ದಾರೆ. ಅವರಿಗೆ ಕೆಪಿಸಿಸಿಯಿಂದ ಅವರನ್ನು ಈ ಸಲದ ಅಭ್ಯರ್ಥಿ ಮಾಡ್ತಾರೆ ಅನ್ನುವ ಎಲ್ಲ ಸಾಧ್ಯತೆಗಳು ಇದ್ದು ಕೊನೆ ಕ್ಷಣದಲ್ಲಿ ಈಗ ಅಭ್ಯರ್ಥಿ ಬದಲಾಗಿ ಬೇರೊಬ್ಬರ ಆಯ್ಕೆಯಾಗಿದೆ. ಆದ್ದರಿಂದ ಈ ಬಾರಿ ಕೂಡ ನಮ್ಮ ಗೆಲುವು ಕಷ್ಟ ಸಾಧ್ಯ ಅನ್ನೋದು ಈ ಎಲ್ಲ ಕಾರ್ಯಕರ್ತರಿಗೆ ಮನವರಿಕೆ. ಆದ್ದರಿಂದ ಒಬ್ಬ ಶೂನ್ಯ ಸಾಧನೆಯನ್ನು ಮಾಡಿದ ಒಬ್ಬ ಶಾಸಕನನ್ನು ಈ ಬಾರಿಯಾದರೂ ಸೋಲಿಸಬೇಕು. ಮತ್ತೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗುವಂಥ ಈಗಾಗಲೇ ಕರ್ನಾಟಕದಾದ್ಯಂತ ಇರುವಂತೆ ಸುಳ್ಯ ಕ್ಷೇತ್ರದಲ್ಲಿ ಕೂಡ 40% ಕಮಿಷನ್ ಮತ್ತು ಭ್ರಷ್ಟಾಚಾರ, ಹಾಗೆಯೇ ಬೆಲೆ ಏರಿಕೆ, ಪೆಟ್ರೋಲು, ಗ್ಯಾಸ್ ಮುಂತಾದ ದಿನಬಳಕೆ ವಸ್ತುಗಳಿಗೆ ಇರುವಂಥ ಬೆಲೆ ಏರಿಕೆ ಮತ್ತು ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದಂತೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇಂಥದರಲ್ಲಿ ಬಡ ಜನರನ್ನು ಲೂಟಿ ಮಾಡುವಂಥ ಸರ್ಕಾರದ ಉಚ್ಚಾಟನೆಗೆ ನಮ್ಮ ಕ್ಷೇತ್ರದಲ್ಲಿ ಕೂಡ ಒಬ್ಬ ಕಾಂಗ್ರೆಸ್ಸಿನ ಶಾಸಕ ಬರಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ ಇರುವುದರಿಂದ ಈಗಾಗಲೇ ಘೋಷಣೆ ಮಾಡಿದ ಅಭ್ಯರ್ಥಿಯನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಸೂಕ್ತ ಅಭ್ಯರ್ಥಿಯ ಕಾರ್ಯಕರ್ತರಿಂದ ಮೂಡಿ ಬಂದಂಥ ಅಭ್ಯರ್ಥಿಯನ್ನು ಮತ್ತೊಮ್ಮೆ ನೇಮಕ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ಳುವುದಕ್ಕೋಸ್ಕರ ನಮ್ಮ ಜಿಲ್ಲಾ ನಾಯಕರ ಹತ್ರ ಬಂದಿದ್ದೇವೆ. ನಿಮಗೆ ನಿಯೋಗ ಬರೋದು ಜಿಲ್ಲಾ ಕಾಂಗ್ರೆಸ್ಗೆ ಗೊತ್ತಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ಬ್ಯಾಂಗ್ಳೂರಲ್ಲಿ ತುರ್ತು ಸಭೆ ಯೋಚನೆ ಮಾಡಲೇಬೇಕಾಗಿರುವುದರಿಂದ ಜಿಲ್ಲಾಧ್ಯಕ್ಷರುಗಳನ್ನ ಬ್ಯಾಂಗ್ಳೂರಿಗೆ ಕರೆದಿದ್ದಾರೆ. ಜಿಲ್ಲಾಧ್ಯಕ್ಷರು ಆ ಸಭೆಗೆ ಹೋಗದಿರಲಿಕ್ಕೆ ಆಗುವುದೇ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾನು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ನೆಲೆಯಲ್ಲಿ ನನ್ನ ಹತ್ರ ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ಅದನ್ನು ತುರ್ತಾಗಿ ಬ್ಯಾಂಗ್ಳೂರಿಗೆ ಕಳಿಸಿಕೊಡ್ಲಿಕ್ಕೆ ಹೇಳಿದ್ದಾರೆ. ಆ ವ್ಯವಸ್ಥೆಯನ್ನು ನಾನು ಮಾಡಬೇಕಾದ್ರೆ ನೀವು ಸ್ಪಂದನೆ ಮಾಡಿ. ನೀವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬಸ್ಥರೇ, ನಮ್ಮ ಕುಟುಂಬದ ಸದಸ್ಯರುಗಳೇ, ನಿಮ್ಮ ನೋವು ನಮ್ಗೆ ಅರ್ಥ ಆಗ್ತದೆ. ಪಕ್ಷದ ಕಾರ್ಯಕರ್ತರಾಗಿ ಇಷ್ಟು ವರ್ಷದಿಂದ ದುಡಿದಿರಿ, ನೀವು ಡಿಮಾಂಡ್ ಮಾಡೋದು ಸಾಮಾನ್ಯ, ಏನು ತಪ್ಪಿಲ್ಲ. ನಿಮ್ಮ ಮನವಿ ಏನಿದೆ ಅದನ್ನು ನೀವು ನಾನೀಗ ಸ್ವೀಕಾರ ಮಾಡಿದುಕೊಂಡೇ ತುರ್ತಾಗಿ ಬೆಂಗಳೂರು ಕಳಿಸಬೇಕಾಗಿದೆ. ಅದನ್ನು ಮತ್ತೆ ಮುಂದಿನ ಚರ್ಚೆಗಳು ಬೆಂಗಳೂರಲ್ಲಿ ಅಧ್ಯಕ್ಷರು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಮಾತುಕತೆ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಒಪ್ಪಿಗೆ ಇದ್ರೆ ದಯವಿಟ್ಟು ನಿಮ್ಮ ಮನವಿ